ಕೇರಳ ಸ್ಟೋರಿ 2 ಪ್ರದರ್ಶನಕ್ಕೆ ತಾತ್ಕಾಲಿಕ ತಡೆ. ಕೇರಳ ಹೈಕೋರ್ಟ್ ಆದೇಶ. ಕೇರಳವನ್ನ ಕಪೋಲಕಲ್ಪಿತ ಪೂರ್ವಾಗ್ರಹ ಪೀಡಿತವಾಗಿ ಚಿತ್ರೀಕರಿಸಿದ ವಿವಾದ ಸಿನಿಮಾ ಕೇರಳ ಸ್ಟೋರಿ 2 ಪ್ರದರ್ಶನವನ್ನು ವಿಚಾರಣೆ ಮತ್ತು ವೀಕ್ಷಣೆ ನಡೆಯುವ ತನಕ ಕೇರಳ ಉಚ್ಚ ನ್ಯಾಯಾಲಯ ಪ್ರದರ್ಶನ ಆಗದಂತೆ ನಿಷೇಧಿಸಿದೆ. ಪ್ರಸ್ತುತ ಸಿನಿಮಾದ ಆಶಯ ಮತ್ತು ಕತೆ ಕೇರಳದ ಜಾತ್ಯತೀತ ಸಾಮರಸ್ಯ, ಬದುಕಿನ ಸಹಜ ವಾತಾವರಣದ ನೈಜತೆಗಿಂತ ತುಂಬಾ ವಿಭಿನ್ನವಾಗಿ ಕೇರಳ ಕಾಪಾಡಿದ ಮಾನವೀಯತೆಯನ್ನೇ ಅಣುಕಿಸುವ ಮತ್ತು ಕೇರಳ ಕಾಪಾಡಿದ ಪ್ರಜಾತಂತ್ರ ಮೌಲ್ಯಗಳನ್ನು ಬಾಧಿಸುವ ಮಟ್ಟದಲ್ಲಿದೆ ಎಂದು ಆರೋಪಿಸಿ ಸಿನಿಮಾ ಪ್ರದರ್ಶನ ತಡೆಯಬೇಕೆಂಬ ನಾಗರಿಕರ ಹಿತಾಸಕ್ತಿಯಂತೆ ಸಲ್ಲಿಸಲ್ಪಟ್ಟಿದ್ದ ನಾಗರಿಕರ ಕಾಳಜಿಯ ಅರ್ಜಿ ಪರಿಗಣಿಸಿ ಹೈಕೋರ್ಟ್ ಈ ತೀರ್ಪು ನೀಡಿದೆ. ಸಿನಿಮಾ ವೀಕ್ಷಿಸಿ ನ್ಯಾಯಾಲಯವೇ ಸಹಜತೆಯನ್ನ ನಿರ್ಣಯಿಸಬೇಕೆಂಬ ಮನವಿಯ ಹಿನ್ನೆಲೆಯಲ್ಲಿ ಸಿನಿಮಾ ವೀಕ್ಷಣೆಗಾಗಿ ಪ್ರದರ್ಶನ ತಡೆಹಿಡಿಯಲಾಗಿದೆ. ಆದರೆ ಸೆನ್ಸಾರ್ ಮಂಡಳಿಗೆ ಪರ್ಯಾಯವಲ್ಲ ನ್ಯಾಯಾಲಯ ಎಂಬ ವಾದಕ್ಕೆ ಹೈಕೋರ್ಟ್ ಪ್ರಬಲ ಆಕ್ಷೇಪ ಪ್ರಕಟಿಸಿದೆ. ಕೇರಳಕ್ಕೆ ಕಳಂಕ ಹಚ್ಚುವ ಮತ್ತು ಕೇರಳದ ಸಹಜತೆಗಿಂತ ಭಿನ್ನವಾದ ಕಪೋಲಕಲ್ಪಿತವಾದ ಜನತಾ ಪ್ರಭುತ್ವದ ಚಿತ್ರಕಥೆ ಇದೆಯೋ ಎಂದರಿಯಲು ಸಿನಿಮಾ ವೀಕ್ಷಿಸಲೇಬೇಕಾಗಿದೆ. ಆ ತನಕ ಸಾರ್ವಜನಿಕರಿಗೆ ಸಿನಿಮಾ ಪ್ರದರ್ಶಿಸುವಂತಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಕೇಸನ್ನ ನ್ಯಾಯಾಲಯ ಗುರುವಾರ ಬೆಳಗ್ಗೆ ಪುನರ್ ಪರಿಗಣಿಸಲಿದೆ.